ಕೊಯ್ಲನ್ನ ಕೊಯ್ಲೆ ಪಾರಿ ಪೊಲ್ಲುದ ಕೈತೆ ಬರುವಿಲ್ಲ ಕೊಯ್ಲನ್ನ ಕೊಲ್ಲುತ್ತೀಯರ ಕೊಯ್ಲನ್ನ ಕೊಯ್ಲೆ ಪಾರಿ ಪೊಲ್ಲುದ ಕೈತೆ ಬುಳೆಯೇನ ಬುಳ್ಳೆಕಲೆನ್ನ ಕೊಲ್ಲುತ್ತೀಯರ बार बार कंग तूले पीरे बदन चौथ तूले बार बार कंग तूले पीरे बदन चौथ तूले पोल्लु जन्न ಶುಭವಾಗಲಿ ಸ್ವಾಮಿಯೇ ಭಟ್ರ ಕೈ ಮುಗಿಯುಂಡೆ ಮಂಗಳವಾಗಲಿ ಸ್ವಾಮಿಯೇ ಭಟ್ರ ಕಾಲು ಬತ್ತೊಂಡೆ ಹಾಳಾಗಿ ಹೋಗು ಹೌದಾ ಹಾಳಾಗಿ ಹೋಗು ಮೂರು ಸಲ ಒಳ್ಳೇದಾಗುವಂತ ಆಶೀರ್ವಾದ ಮಾಡಿದೆ ನಿನಗೆ ಮನಸ್ಸಿಲ್ಲದಿದ್ರೆ ನಾನೇನು ಮಾಡುದು ಅವ ಹಿಟ್ಟವು ಇರ್ಲೇಕನ್ನ ಪ್ರಾಣಿರೊಳಗ ಏತು ಸತ್ಯ ಅಡ್ಡ ಬೂರ್ನಲ್ಲ ಎಷ್ಟು ಸತ್ಯ ಕೈ ಮುಗಿಂದಲ್ಲ ಕಡಿಮೆನೆ ಇದು ನಿನ್ನನ್ನು ನಾನು ನೋಡಿದ ನೆನಪಿಲ್ಲಲ್ಲ ತೀಯರ್ ಬಂದ ಯಾವ ನೆಟ್ಟದ ಎತ್ತು ಮತ್ತೆ ಅಂದ್ರೆ ಕಾಡು ಕಾಡು ಗುಡ್ಡೆ ಗುಡ್ಡೆ ಮಗರ್ಲೆ ಎಲ್ಲವೇ ಊರು ಅಂದ್ರೆ ಅದೆಲ್ಲ ಮಗುಚಿ ಬಿದ್ರೆ ನಿನ್ನ ಮನೆಗೆ ಚತ್ತಿಯೇ ಗುಡ್ಡೆಲ್ಲ ಅಪೆಲ್ಲ ಬಳಿಟಿ ಎಲ್ಲ ಊರು ಹಾಗೆ ನೀನೀಗ ಯಾವ ಭಾಷೆ ಮಾತಾಡುದು ತುಳುವೆ ಇರುವ ಭಾಷೆ ನಮ್ಮದು ದೇವ ಭಾಷೆ ದೇವ ಭಾಷೆ ಅಲ್ಲ ನಮಗೂ ಈ ತಮಿಳವ ನಾಡಿನ ಭಾಷೆ ಅರ್ಥ ಆಗುತ್ತದೆ ಪಲ್ಲೆಕ ಅಯ್ಯೋ ನನ್ನನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಇಲ್ಲಿಯವಲ್ಲ ಅದಕ್ಕಿಂತ ಮೇಲೆ ಸ್ವರ್ಗ 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 ಸ್ವರ್ಗದಲ್ಲಿ ನಾ ಯಾರು ಸ್ವರ್ಗ ಪಾನದೆಲ್ಲ ಅಪೆದ ಮೇಲೆ ಸ್ವರ್ಗ ಅದು ಯಾವ ಸ್ವರ್ಗ ಪುಣ್ಯಾತ್ಮ ಆ ಸ್ವರ್ಗ ಅಲ್ಲ ನೀ ಹೇಳುವ ಸ್ವರ್ಗ ಎಲ್ಲಿ ಅದು ಭೂಲೋಕದಲ್ಲಿ ಅದಲ್ಲ ಸ್ವರ್ಗ ಮೇಲೆ ಸ್ವರ್ಗ ಉಂಟು ಸ್ವರ್ಗದಲ್ಲಿ ನಾನು ಯಾರು ಗಿಷಣ ಯಾವುದು ಸ್ವರ್ಗಲೋಕದಲ್ಲಿ ನಾ ಗಿಷಣ ನಾಮಕ ದೇವಗುರು ಬೃಹಸ್ಪತಿ ಬರುವುದಕ್ಕೆ ಕಾರಣ ಉಂಟಪ್ಪ ಯಾವುದು ಗಂಗಾಸಾರ ಏನು ಮಾತಾಡ್ತೀಯ ಗಂಗಾಸಾರ ಗಂಗಾ ಗಂಗಾಸಾರ ಬರ್ತೀನಲ್ಲ ಗಂಗೆ ಎನ್ನುವಂತಹ ಸರೋವರ ಭೂಲೋಕದಲ್ಲುಂಟು ಗೊತ್ತುಂಟ ಅದರಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಗಂಗೆ ನೀರಿಡಿ ಮೀಯೊಂದು ಬಂದದ್ದು ಇದು ನೀನು ಯಾನೂರಿ ರೈತ ಸ್ವಾಮಿ ರೈತ ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಅಂದ್ರೆ ರೈತಗೆ ಬೆನ್ನೆಲುಬು ಚಂದ ಆತು ಅದೇನಪ್ಪ ಹಾಗೆ ಲಸ್ಸು ಕಟ್ಟಿ ಸ್ವಾಮಿ ಅದೇನು ನಾನು ಸುಮಾರು ಮಾತ ಮಲ್ತೆ ಮಾಡಿದ್ಯಾ ಸಾಗೋಲಿ ಮಲ್ತಾರೆ ಸಾಗೋಲಿ ಅಂದ್ರೆ ಕಂಡ ಕಂಡ ಗೊತ್ತಂದ ಕಂಡ ಕಂಡವ ಬೇರೆ ಬೇರೆ ಆ ಕಂಡ ಆಗ್ತಾವು ಕಂಡ ಬಂಡ ಕಂಡ ಗೊತ್ತಿದ್ದೀರಿ ಇಲ್ಲ ದಪ್ಪಣಿ ಓ ದಪ್ಪಣಿ ದಪ್ಪಣಿ ನೇಜಿ ನಡುಪಣಿ ನೇಜಿ 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 ಅಂದ್ರೆ ನೇಜಿ ನೇಜಿ ಗೊತ್ತಿದ್ದೀರಿ ಬಾರು ಗೊತ್ತಿಲ್ಲ ಬಾರು ಅದೆಲ್ಲ ನಮಗೆ ಗೊತ್ತಿಲ್ಲ ಬಾರು ಗೊತ್ತಿದ್ಯಾ ಇಲ್ಲ ಬೃಹಸ್ಪತಿ ಬೃಹಸ್ಪತಿ ಅಂದ್ರೆ ಪ್ರಾಣಿ ಅಂತ ಇದು ಹೌದು ಒಂದು ಬಾರು ಗೊತ್ತಿದ್ದಲ್ಲ ಪ್ರಾಣಿ ಅಂತ ಬಾರು ಗೊತ್ತಿದೆ ಅರಿ ಬಾರು ಒಡಪು ಓಹೋ ಭತ್ತ ಬಾ ಬೆತ್ತ ಬಾರ್ ಭತ್ತ ಬಾರ್ ಭತ್ತ ಹೊಲ ಬಂದಾಗೆ ನೋಡು ಬಾರು
ನೀ ಹೇಳುವುದು ಹಾಗೆ. ಹಾ, ಹಾ. ನಮ್ಮ ಭಾಷೆಯಲ್ಲಿ ಹೀಗೆ. ಹಾ, ಹಾ. ಭತ್ತ, ಭತ್ತ. ಭತ್ತದಿಂದ ಅಕ್ಕಿ, ಅಕ್ಕಿ. ಅಕ್ಕಿಯಿಂದ ಅನ್ನ, ಅನ್ನ. ಅನ್ನದಿಂದ ಬೇಕಾದ ಆಹಾರ. ಅಂಚ ನಾವು ಮಲ್ತೆ ಅದು ಒಳ್ಳೆ ಎಂಚಿನ ಒಳ್ಳೆ ಅಯ್ಯೋ ಬೆಂದಿನ ಪೂರ ಕೆಲಸದ ಕಲೆಗೆ ಕೊರ್ರೆ ಹೌದಾ? ಅದೇನು ಕೆಲಸಕ್ಕೆ ನಿನ್ನ ನೆರೆಹೊರೆಯವರು ಯಾರು ಬರುವುದಿಲ್ವಾ? ಎಲ್ಲ ಬರ್ಪುಜೇರಿ ಅಯ್ಯೋ ಅದಕ್ಕೆಲ್ಲ ಈಗ ಒಳ್ಳೆ ಇದುಂಟು, ಬೆಲೆ ಉಂಟು. ಪುಣ್ಯಾತ್ಮ ಒಂದುಂಡೆ ಒಂಜಿ ಕಂಡೋಗು ಜಪ್ಪುಲಿ ಮಣ್ಣು ಕುರ್ಚುಜೇರಿ ಗೊತ್ತಾಗುತ್ತೆ. ನಾವು ಹೊಡಿಸಿ ಎಡ್ಡೆ ಮುಂಚೆ ಕೈವಾಡಿ ಮನೆ ಪುನಃ ಎಡ್ಡೆ ಮುಂಚೆ ಎಡ್ಡೆ ಮುಂಚೆ ಒಳ್ಳೆ ಮೆಣಸು ಒಳ್ಳೆ ಮೆಣಸು ಕರಿ ಮೆಣಸು ಕಾಳು ಮೆಣಸು. ಅದಕ್ಕೆ ಬಂಗಾರದ ಬೆಲೆ ಉಂಟಾ? ಬಂಗಾರ ಐಕ್ಲ ಬೆಲೆ ಜಲ್ದಿ ಆಗ್ಬೋದು. ಹೌದಾ? ಮೊಕ್ಕ ಯಾನೊಂದು ಸರ್ತಿ ಬಚ್ಚಂಗಾಯಿ ಇದ್ದ ಬಿತ್ತು ಮಾಡಿ ಬಚ್ಚಂಗಾಯಿ 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 ಕರಬೂಜ ಅಂತಾರೆ ಬಚ್ಚಂಗಾಯಿ ಕರಬೂಜದ ಹಣ್ಣು ಅವು ಬಿತ್ತು ಮಾಡಿದಾಗ ಯಾನೊಂದು ಫಲಕ್ಕೆ ಬಂದೆ. ಹೇಗೆ ಈ ಸರ್ತಿ ಎಡ್ಡೆ ಬಚ್ಚಂಗಾಯ್ದ ಬುಲಾಂಡ ಎಡ್ಡೆ ಜಾತಿ ಬ್ರಾಣಗೆ ಕೊರ್ಪೆ ಒಂದು ಫಲಕ್ಕೆ. ಹೌದಾ ಪುಣ್ಯಾತ್ಮ? ನಾವು ಹರಿಕೆ ದೇವರಿಗೆ ಹೇಳುವ ಕ್ರಮ ಉಂಟು. ನಿನ್ನದೇನು ಬ್ರಾಹ್ಮಣರಿಗೆ? ದೇವರಿಗೆ ಫರಕ್ಕೆ ಕೊರಂದ ದೇವರದಲ್ಲ ತಿನ್ಪೇರ ಇಲ್ಲ ಅವು ತಿನ್ಪುಣಿಯರಿ ಯಾರು? ಭಟ್ರತ್ತ ಅರ್ಚಕರು. ಹೌದು ಅಂಚ ಈಗ ಬ್ರಾಹ್ಮಣರಿಗೆ ಕೊರಂದ ಹೇಳ್ತ. ಮತ್ತೆ ನಿನ್ನಲ್ಲಿ ಪೆಟ್ಟು ತಿನ್ನುವ ಎಲ್ಲಾ ಲಕ್ಷಣ ಉಂಟು. ಇಲ್ಲದಿದ್ರೆ ನೀ ಏನು ಹೇಳಿದ್ದೇನು? ಜಾತಿ ಬ್ರಾಹ್ಮಣ. ಅದು ಬ್ರಾಹ್ಮಣರಲ್ಲಿ ಹಾಗೊಂದುಂಟ, ಜಾತಿ ಬ್ರಾಹ್ಮಣ, ಬ್ರಾಹ್ಮಣ ಜಾತಿ ಅಂತ. ಹೇಗೆ ಅದು? ಒಂಜಿ ಜಾತಿ ಬ್ರಾಹ್ಮಣರು ಹೇಗೆ? ಒಂಜಿ ಬ್ರಾಹ್ಮಣರ ಜಾತಿ. ಅದು ಹೇಗೆ ಅಂತ ಸವಿಸ್ತಾರವಾಗಿ ಹೇಳ್ಬೇಕು. ಜಾತಿ ಬ್ರಾಹ್ಮಣರು ಬಂದ ಹೇಗೆ? ದಿನಕ್ಕೆ ಮೂಜಿ ಬೊಟ್ಟು ಚೌಳಿ ನೀರು ಮೀರು ದೇವರನ ತಪ ತಪ ಹೋಮ ನೇಮ ಮಾತುಡಾಕ್ಲಿ. ಹೋಮ ನೇಮ ನೇಮಕ್ಕೆ ಬ್ರಾಹ್ಮಣರ ಪುಣ್ಯಾತ್ಮ. ನೇಮ ಅಂದ್ರೆ ನಿಯಮ. ನಿಯಮ ಹೋಮ ಅಂತ ಮಾಡ್ತದೆ. ಬಳಂತರಿಯೇ ಉನ್ನೋರು ಶುದ್ಧಾಚಾರ ನಾನು ನನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ಬಣ್ಯ ಎನ್ನುವಂತಹ ಭಾವನೆಯಿಂದ ಅಂಚೈತ್ರವು ಜಾತಿ ಬ್ರಾಹ್ಮಣರು. ಈ ಬ್ರಾಹ್ಮಣ ಜಾತಿ ಬಂದ ಹೇಗೆ? ಬ್ರಾಹ್ಮಣ ಜಾತಿ ಮಾತ್ರ ಊರು ಉಂಟು. ಹೌದಾ? ಎನ್ನ ಇಲ್ಲಿ ಎನ್ನ ತೋಟ ಎನ್ನ ಕಂದ ಎನ್ನ ಬಜ್ಜೆ ಎನ್ನ ತೋಟ ಎನ್ನ ಏರುಪಿನ ಬ್ರಾಹ್ಮಣ ಜಾತಿ. ನಾನು ಎನ್ನುವಂತಹ ಸ್ವಾರ್ಥರಹಿತವಾಗಿ ಬದುಕುವ ಮಾತ್ರ ಬ್ರಾಹ್ಮಣ ಜಾತಿ. ಒಳ್ಳೆ ವಿಷಯ ತಿಳ್ಕೊಂಡು ಹಿರೇಂದ್ರ ಈ ಜಾತಿ ಬ್ರಾಹ್ಮಣ ಹೌದು. ಅಂಚ ಹಿರಿಗೆ ಕೊಡ್ಕಂದ್ರು ಯಾವುದು? ನೀನು ಕೈ ಮೇಲೆ ಎತ್ತುದಲ್ಲಿ ಅಲ್ಲ ಪುಣ್ಯಾತ್ಮ. ಇದು ನನಗ ಅದು ಬೇಡ, ಅದು ಬೇಡ, ಅದು ಹಣ್ಣಾಗ್ಲಿಲ್ಲ, ಅದು ಕಾಯಿ ಪುಣ್ಯಾತ್ಮ. ಅಲ್ಲ ಪುಣ್ಯಾತ್ಮ, ಅದು ಕಾಯಿ ಹಸಿರು ಹಸಿರುಂಟು. ಪಚ್ಚತ್ತ ಸಂಗತಿ ಗೊತ್ತದ? ಇದೈ ಬೇತೇನೆ ಉಲೈ ಬೇತೇನೆ. ಹೊರಗೆ ಬೇರೆ ಒಳಗೆ ಬೇರೆ. ನೀನು ಮೂರ್ಲ ಉಲಾಯಿ ಕೆಂಪು ಕೆಂಪು ಮೂರು ಕೊಯ್ಪುಣಿ ತುಳ್ಳು ಮಾಡ್ಕೊಂಡ ಆತದ್ದು ಚೋಟಿ ಉಲಾಯಿ ಕೆಂಪು ಪಚ್ಚ. ಹೌದಾ? ಕೆಂಪಗೆ ಇರ್ತದೆ. ಸರಿ, ಆದ್ರೆ ಒಂದು ಇದನ್ನು ತಗೊಂಡು ಹೋಗಿ ನಾ ಏನು ಮಾಡುದು? ತಿನ್ನೋರು ಆಗುವುದಿಲ್ಲ. ದೇವಲೋಕದಲ್ಲಿರುವಂತಹ ಚಿನ್ಮಯ ಶರೀರಿಗಳು ನಾವು ಯಾವುದನ್ನು ಪುಂಜಿಸುವುದಿಲ್ಲ. ನಾವು ಏನಿದ್ರು ಹವಿಸ್ಸನ್ನು ಆಗ್ರಾಣಿಸುವುದು. ಮೂಸುಳಿ ಅತ್ತ ಆಗ್ರಾಣಿಸುವುದು. ಆಗ್ರಾಣಿಸುವ ಮೂಸುಳಿ ಅತ್ತೆ. నేను మూసులే ಮೂಸು ಎಲ್ಲಿ ಸ್ವರ್ಗೋಡು. ಸರಿ, ನನಗೆ ಬೇಕು ಅಂತಲ್ಲ, ಎಂಕ ಮಾಡು ನಿನ್ನದೊಂದು ಹರಿಕೆ ಸಂದಾಯವಾಗ ಆಯ್ತಾ? ಅಷ್ಟಕ್ಕೆ ಬೇಕಾಗಿ ಮತ್ತೆ ನಾನು ಕೊಂಡೋಗಿ ಅದನ್ನು ಏನು ಮಾಡಿ? ನಿನ್ನದೊಂದು ಹರಿಕೆ ದೂರ ನಿಲ್ಲ, ಅದನ್ನು ದೂರ ಇದೆ. ನಾನು ಜಪ್ಪಾಗ ಇದೆ ಅದರಲ್ಲಿ ಕಟ್ಟಿಕೊಡು ಅಂತ. ಮೂರು ಮೂರು ಕಟ್ಟಿದಾಗ ಮುಟ್ಟೋಳು. ಅದನ್ನು ನಾವು ಮಂತ್ರದಲ್ಲಿ ಶುದ್ಧ ಮಾಡ್ತೇವೆ. ಸ್ವಾಮಿ, ನಾನು ಎಲ್ಲಿನ ಕಡೆ ಆವಡನ್ನು ಒಂದಿ ಆಶೀರ್ವಾದ ಮಾಡ್ತೇನೆ.
ಶುಭವಾಗಲಿ, ಮಂಗಳವಾಗಲಿ, ಮಂಗಳ ಇರ್ದ ಮಂಗಳವಾಗಲಿ, ಶುಭವಾಗಲಿ. ನೀ ಮನಸ್ಸಿನಲ್ಲಿ ಯಾವುದು ಸಂಕಲ್ಪಿಸಿದ್ಯೋ ಅದು ಹಾಗೇ ಆಗಲಿ. ನಾನು ಹೌದು, ನಾನಂದ್ರೆ ಸ್ವರ್ಗಕ್ಕೆ ಹೋಗುವಾಗ ಸ್ವಲ್ಪ ತಡ ಉಂಟು. ಒಂದು ಸ್ನಾನ ಎಲ್ಲ ಆಗ್ಬೇಕು. ಸ್ನಾನ ಆಗಿ ಮತ್ತೆ ಸ್ವರ್ಗಕ್ಕೆ ಗಂಗಾ ಸ್ನಾನ, ಆಮೇಲೆ ಸ್ವರ್ಗಕ್ಕೆ ಹೋಗ್ತೇನೆ. ಅಲ್ಲಿಂದಲೇ ನಿನಗೆ ಆಶೀರ್ವಾದ ಮಾಡ್ತೇನೆ, ಆಯ್ತಾ? ಆದೀತು. ಪಾಪ ಬಡ ಕೃಷಿಕ ಏನೋ ಅವ ಬೆಳೆಸಿದಂತಹ ಕರಬೂಜವನ್ನಿಟ್ಟಿದ್ದಾನೆ. ನನಗೆ ಅಗತ್ಯ ಉಂಟೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ, ಆತನ ನಂಬಿಕೆ ದೊಡ್ಡದು. ಆದ್ರಿಂದ ನೇರವಾಗಿ ಗಂಗಾ ಸರೋವರದತ್ತ ನಡೀತೇನೆ.